ಬೆಂಗಳೂರಿನಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ತಾಲೂಕಿನ ನರಿಂಗಾಣ ಗ್ರಾಮದ ತೌಡುಗೋಳಿಗೆ ಕಾರಿನಲ್ಲಿ ಸಾಗಿಸಲಾಗುತ್ತಿದ್ದ 2 ಲಕ್ಷ ರೂಪಾಯಿ ಮೌಲ್ಯದ ಎಂಡಿಎಂಎ ಮತ್ತು ಗಾಂಜಾವನ್ನು ಕೊಣಾಜೆ ಪೊಲೀಸರು ಕಾರ್ಯಾಚರಣೆ ನಡೆಸಿ ವಶಕ್ಕೆ ಪಡೆದಿದ್ದು 4 ಆರೋಪಿಗಳನ್ನು ಬಂಧಿಸಿದ್ದಾರೆ. ನರಿಂಗಾಣ ಗ್ರಾಮದ ನಿವಾಸಿಗಳಾದ 36 ವರ್ಷ ಪ್ರಾಯದ ಮೊಯ್ದೀನ್ ಹಫೀಜ್, 43 ವರ್ಷದ ಮೊಹಮ್ಮದ್ ಸಿರಾಜ್, ಅಡ್ಯಾರ್ಕಟ್ಟೆ ಒಳಚಿಲ್ ನಿವಾಸಿ 30 ವರ್ಷ ಪ್ರಾಯದ ಇಕ್ಬಾಲ್ ಮತ್ತು ಕೋಡಿಕಲ್ ಅಶೋಕನಗರ ನಿವಾಸಿ 33 ವರ್ಷದ ಮೊಹಮ್ಮದ್ ಅಜೀದ್ ಬಂಧಿತ ಆರೋಪಿಗಳು. ಎಂಡಿಎಂಎ ಮತ್ತು ಗಾಂಜಾ ಸಾಗಿಸುತ್ತಿರುವ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ಕೊಣಾಜೆ ಪಿಎಸ್ಐ ಶರಣಪ್ಪ ನೇತೃತ್ವದ ತಂಡವು ನಿನ್ನೆ ರಾತ್ರಿ ಬೋಳ್ಯಾರ್ನಲ್ಲಿ ದಾಳಿ ನಡೆಸಿ ಕಾರು ಸಮೇತ 4 ಆರೋಪಿಗಳನ್ನು ಬಂಧಿಸಿದೆ. ಬಂಧಿತರಿಂದ 2,10,000 ರೂಪಾಯಿ ಮೌಲ್ಯದ 4 ಕೆಜಿ ಗಾಂಜಾ ಮತ್ತು 400 ಗ್ರಾಂ ಎಂಡಿಎಂಎ ಹಾಗೂ 2 ಲಕ್ಷ ರೂಪಾಯಿ ಮೌಲ್ಯದ ಆಲ್ಟೋ ಕಾರನ್ನು ವಶಪಡಿಸಿಕೊಳ್ಳಲಾಗಿದೆ. ದಾಳಿ ಕಾರ್ಯಾಚರಣೆಯಲ್ಲಿ ಸಿಬ್ಬಂದಿ ಶಿವಕುಮಾರ್, ಪುರುಷೋತ್ತಮ್, ಶೈಲೇಂದ್ರ, ದೀಪಕ್, ಸುರೇಶ್, ಹೇಮಂತ್, ಗೌಸ್ ಅವರು ಪಾಲ್ಗೊಂಡಿದ್ದರು.